ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ದೇವಸ್ಥಾನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇದೀಗ ಜಾತ್ರೋತ್ಸವದ ಸಂಭ್ರಮ. ಇಲ್ಲಿಗೆ ಭೇಟಿ ನೀಡಿದವರಿಗೆ ಮುಖ್ಯವಾಗಿ ಕಾಣಸಿಗುವುದೇ ಕಲ್ಲಂಗಡಿ ಹಣ್ಣು. ವಿಶೇಷ ಅಂದ್ರೆ ಈ ಕಲ್ಲಂಗಡಿ ಹಣ್ಣು ಶ್ರೀ ರಾಜರಾಜೇಶ್ವರಿ ದೇವಿಯ ಪ್ರಸಾದ ಕೂಡ ಹೌದು. ಅಷ್ಟೊಂದು ರುಚಿಕಟ್ಟಾದ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣು ಸಿಗುವುದೇ ಪೊಳಲಿಯಲ್ಲೇ. ಇಲ್ಲಿಗೆ ಬಂದ ಭಕ್ತರು ಎಷ್ಟೇ ದುಡ್ಡು ಕೊಟ್ಟಾದರೂ ಒಂದಾದರೂ ಕಲ್ಲಂಗಡಿ ಹಣ್ಣನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಸ್ಥಳೀಯ ಕೃಷಿಕರು ಈ ಹಣ್ಣು ಬೆಳೆದು ಮಾರಾಟ ಮಾಡ್ತಾರೆ. ಇವರು ವೃತ್ತಿಪರ ಕೃಷಿಕರಲ್ಲ, ಇದು ಅವರ ಹವ್ಯಾಸವಷ್ಟೇ. ಹೊರಗಿನ ಕೃಷಿಕರು ವ್ಯಾಪಾರಕ್ಕೆ ಬಂದ್ರೆ ಆ ಕಲ್ಲಂಗಡಿ ಮಾರಾಟವಾಗುವುದೂ ಇಲ್ಲ. ಏಕೆಂದ್ರೆ ಸ್ಥಳೀಯ ತಳಿಯ ಆಕಾರ ಬಣ್ಣಕ್ಕಿಂತ ಇತರ ತಳಿಯ ಕಲ್ಲಂಗಡಿ ಭಿನ್ನವಾಗಿರುತ್ತದೆ. ಪೊಳಲಿಯ ಜೀವನದಿ ಪಾಲ್ಗುಣಿ ನದಿಯ ಸುತ್ತಮುತ್ತಲಿನ ಮರಳು ಮಣ್ಣಿನ ಕಾರಣದಿಂದಾಗಿ ಕಲ್ಲಂಗಡಿ ಬೆಳೆಯಲು ಉತ್ತಮ ಪ್ರದೇಶವಾಗಿದೆ. ಹಿಂದೆ ರಾಸಾಯನಿಕಗಳ ಬಳಕೆ ಇಲ್ಲದೆ ಬೆಳೆಯನ್ನ ತೆಗಿತಾ ಇದ್ರು. ಆದ್ರೆ ಬೇಸರದ ಸಂಗತಿ ಅಂದ್ರೆ ಪೊಳಲಿ ತಳಿ ಎಂದು ಖ್ಯಾತಿ ಹೊಂದಿದ್ದಂತಹ ಕಲ್ಲಂಗಡಿ ತಳಿ ನಾಶವಾಗಿತ್ತು. ಈಗ ಇರುವುದು ಹೈಬ್ರಿಡ್ ತಳಿಯಷ್ಟೇ. ಪೊಳಲಿ ಜಾತ್ರೆ ಯಾವ ದಿನ ಹಾಗೂ ಕಲ್ಲಂಗಡಿ ಬೆಳೆಯುವ ಅವಧಿಯನ್ನ ಲೆಕ್ಕ ಹಾಕಿ ಡಿಸೆಂಬರ್ ಅಂತ್ಯದಿಂದ ಜನವರಿ 25ರ ಒಳಗೆ ಬೀಜವನ್ನು ಹಾಕಲಾಗುತ್ತದೆ. ಬಳ್ಳಿ ಬೆಳೆದು ಮಾರ್ಚ್ ಅಂತ್ಯಕ್ಕೆ ಕಾಯಿ ಬಲಿತು ಕಲ್ಲಂಗಡಿ ಹಣ್ಣುಗಳು ದೊರೆಯುತ್ತದೆ. ಒಟ್ಟಿನಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಕೃಷಿಕರು ಬೆಳೀತಾ ಇರುವಂತಹ ಕಲ್ಲಂಗಡಿ ಹಣ್ಣನ್ನ ಭಕ್ತರು ಪ್ರಸಾದ ರೂಪದಲ್ಲಿ ಮನೆಗೆ ಒಯ್ತಾ ಇರುವುದು ಇಲ್ಲಿನ ವಿಶೇಷ.